ಪುತ್ತೂರಿನಲ್ಲಿ ಒಂದು ಚಾರಿತ್ರಿಕವಾದಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥದ್ದು ಬಹಳ ದಶಕಗಳ ಕೂಗು. ಇದೀಗ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆಯಾದ ಕೂಡಲೇ ಪುತ್ತೂರಿನ ಶಾಸಕ ಬಜೆಟ್ನಲ್ಲಿ ಘೋಷಣೆಯಾದ ನಂತರ ವಿಧಾನಸೌಧದಲ್ಲೊಂದು ಹಬ್ಬ ಆಗಿತ್ತು. ಇದೀಗ ತವರಿಗೆ ಆಗಮಿಸ್ತಾ ಇರುವವರಂತ ಅವರನ್ನು ಬಹಳ ಅದ್ಧೂರಿಯಾಗಿ ಬಹಳ ವಿಶೇಷವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಆ ಸ್ವಾಗತದ ಕ್ಷಣ ಹೇಗಿತ್ತು, ಈ ಒಂದು ಪ್ರಯತ್ನದ ಹಿಂದಿನ ಕೆಲಸಗಳು ಏನೆಲ್ಲ ಆಗಿದೆ, ಹೇಗೆ ಸಾಧ್ಯ ಆಯಿತು, ಮೊದಲ ಬಾರಿ ಶಾಸಕರಾಗಿದ್ದವರು ಈ ಒಂದು ಮೆಡಿಕಲ್ ಕಾಲೇಜನ್ನು ತರುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸಾಹಸಗಳನ್ನು ಮಾಡಬೇಕಾಯಿತು ಎಲ್ಲವನ್ನು ಕೂಡ ಕೇಳಬೇಕು. ಸರ್ ನಮಸ್ತೆ. ಈಗ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾನು ಇದನ್ನು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ನನ್ನ ಈ ಪುತ್ತೂರಿಗೆ ಬರುವ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಹೊರತುಪಡಿಸಿ ಪುತ್ತೂರಿನ ಅಭಿವೃದ್ಧಿಗೆ ಸಂತೋಷ ಪಡುವಂಥ ಅಷ್ಟು ನಾಗರಿಕರು ಕೂಡ ಇದ್ದಾರೆ. ಅವರೆಲ್ಲ ಸೇರಿ ಅದ್ಧೂರಿಯ ಸ್ವಾಗತವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಆದಷ್ಟು ಬೇಗ ಈ ಮೆರವಣಿಗೆ ಹೋಗಬೇಕು, ಜನಗಳಿಗೆ ತೊಂದರೆ ಆಗಬಾರ್ದು. ಬೇರೆ ಬೇರೆ ಕಡೆಗೆಲ್ಲ ಹೋಗುವವರು ಇದ್ದಾರೆ. ನಾವು ಮೆರವಣಿಗೆ ಮಾಡುವಾಗ ಇನ್ನೊಬ್ಬರಿಗೆ, ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಆದರೂ ಅವರು ಇಲ್ಲಿಂದ ದೇವಸ್ಥಾನದವರೆಗೆ ನಾವು ಹೋಗಬೇಕು, ನಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನುವ ಈ ಸ್ವಾಗತಕ್ಕೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ನಾವು ಒಳ್ಳೆ ಅದ್ಧೂರಿಯ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಜವಾಬ್ದಾರಿ ಇದೆ. ಮೆಡಿಕಲ್ ಕಾಲೇಜ್ ಬಂದಿದೆ, ತುಂಬ ಸಂತೋಷದ ವಿಚಾರ. ಯಾಕಂತ ಹೇಳಿದರೆ, ನಾನು ಶಾಸಕನಾಗುವ ಈ ಚುನಾವಣಾ ಸಮಯದಲ್ಲಿ ಎಲ್ರಿಗೂ ಹೇಳಿದ್ದೇವೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತರ್ತೀವಿ ಅಂತ. ಬಹುಶಃ 1 ವರ್ಷ 8 ತಿಂಗಳ ಸಮಯದಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿ ತೋರಿಸಿದ್ದೇವೆ. ಅದು ಕೂಡ ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಇವತ್ತು ಘೋಷಣೆಯಲ್ಲಿ ಬಜೆಟಿನಲ್ಲಿ ನಮ್ಮ ಪುತ್ತೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವ ವಿಚಾರವನ್ನು ಉಲ್ಲೇಖ ಆಗಿದೆ. ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಮೊದಲನೇದಾಗಿ ಯಾವುದೇ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಅದಕ್ಕೆ 400 ಬೆಡ್ಡಿನ ಆಸ್ಪತ್ರೆ ಅವಶ್ಯಕತೆ ಇದೆ. ಆದರೆ ಮಾತ್ರ ಮೆಡಿಕಲ್ ಕೌನ್ಸಿಲಲ್ಲಿ ಅದು ಅಪ್ರೂವ್ ಆಗ್ತದೆ. 400 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿ ಆನಂತರ ಮುಂದಿನ ದಿವಸಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಪುತ್ತೂರಲ್ಲಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಈಗ ಸರ್, ಹೇಗೆ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಮೊದಲ ಬಾರಿಯ MLA ಇಂಥದ್ದೊಂದು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಅಂತ, ಇದರ ಹಿಂದಿನ ಶ್ರಮದ ಬಗ್ಗೆ ಏನು ಹೇಳ್ತೀರಿ? ನಾನು ಯಾವತ್ತು ಶಾಸಕನಾಗಿ ಆಯ್ಕೆ ಆಗಿದೆ ಆ ತಿಂಗಳಿನಿಂದ ಆರಂಭ ಮಾಡಿ ಇವತ್ತಿನವರೆಗೆ, ನಾನು ಮೊನ್ನೆವರೆಗೆ ಕೂಡ ಮುಖ್ಯಮಂತ್ರಿಯವರ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳ ಹತ್ರ ನನ್ನ ವಿಚಾರಗಳನ್ನು ಹೇಳ್ತಾ ಇದ್ದೆ, ನನ್ನ ಬೇಡಿಕೆಯನ್ನು ಇಟ್ಟಿದ್ದೆ. ಆ ಪ್ರಕಾರ ಮುಖ್ಯಮಂತ್ರಿಯವರು ಇದನ್ನು ಮಂಜೂರುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಸಂತೋಷದ ದಿವಸ ಇವತ್ತು. ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ, ಆ ಗಣಪತಿ, ಬಾಕಿ ಧರ್ಮದ ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಆಗಿದೆ. ಇದು ದೊಡ್ಡ ಚಿಕ್ಕ ಕೆಲಸ ಅಲ್ಲ. ಇದು ಹಿಂದಿನ ಬಜೆಟ್ಗಳಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪುತ್ತೂರಿನ ಮಹಾಜನತೆಗೆ ನೀಡಿದ ಹೆಗ್ಗಳಿಕೆ ಹಿಂದಿನ 10 ವರ್ಷದ ಬಜೆಟ್ಗಳನ್ನು ನೋಡಿ, ಯಾವ ಬಜೆಟ್ ಅಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಇಲ್ಲ, ಪುತ್ತೂರಿನ ಹೆಸರು ಬಂದೇ ಇಲ್ಲ. ಆದರೆ ನಮಗೆ ದೊಡ್ಡ ಒಂದು ಯೋಜನೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ಯೋಜನೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು. ಇದು ಅಗತ್ಯ ಇರುವಂಥದ್ದು. ಸುಮಾರು ಕನಿಷ್ಠ 5,000 ಜನರು ಬೇರೆ ಬೇರೆ ಭಾಗದಿಂದ ಪುತ್ತೂರಿಗೆ ಬರುವಂಥದ್ದಾಗ್ತದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತವಾಗ್ತದೆ. ಆ ರೀತಿಯಲ್ಲಿ ಆಗುವಂಥ ಕೆಲಸಗಳಾಗ್ತದೆ. ನನಗೆ ಕೂಡ ಅತ್ಯಂತ ಸಂತೋಷ ಆಗ್ತದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿದೆಲ್ಲ, ಇದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಂತ ಹಂತವಾಗಿ ಯಾರು ವಿರುದ್ಧ ಮಾತಾಡ್ತಾರೆ
ಅವರಿಗೆ ಮುಂದಿನ ವರ್ಷದಲ್ಲಿ ಮಾಡಿ ತೋರಿಸುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಈಗ ಬಹಳಷ್ಟು ಕಾಂಪಿಟಿಷನ್ ಇರುವಂತಹ ಒಂದು ಯೋಜನೆ ವೈದ್ಯಕೀಯ ಕಾಲೇಜು ನಮಗೆ ಬೇಕು ಅಂತ ಕೇಳುವವರ ಸಂಖ್ಯೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೆ. ಈ ಕಾಂಪಿಟಿಷನ್ ನಡುವೆ ಹೇಗಿತ್ತು ಕಾಂಪಿಟಿಷನ್? ನೋಡಿ, ಎಲ್ಲರೂ ಬೇಡಿಕೆ ಇಡ್ತಾರೆ, ಅದಕ್ಕೆ ಪ್ರೀ ಪ್ಲಾನ್ ಬೇಕು. ಬರೀ ಬಜೆಟಿನ ದಿವಸ ಮೊದಲಿನ ದಿವಸ ಹೋಗಿ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದೆಲ್ಲ ಆಗೋದಿಲ್ಲ. ಸ್ವಲ್ಪ ಇದು ಖರ್ಚು ಮಾಡಬೇಕು. ಅದು ಖರ್ಚು ಮಾಡಿದರೆ ಮಾತ್ರ. ಇದೇ ಇಲ್ಲದಿದ್ದರೆ ಏನಾಗ್ತದೆ? ನಾನು ಕಂಟಿನ್ಯೂಸ್ ಪ್ರತಿ ಬಜೆಟಿನ 6 ತಿಂಗಳ ನಂತರ ಆಗುವಂಥ ಎಲ್ಲ ಬಜೆಟ್ ಮೀಟಿಂಗ್ಗಳಿಗೆ ಅಧಿಕಾರಿಗಳ ಹತ್ರ ಹೋಗಿ ನನ್ನ ಮನವೊಲಿಕೆಯನ್ನು ಕೊಟ್ಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡಿದ್ದೀನಿ ಮೊನ್ನೆ ಹಂತದಲ್ಲಿ ತಲಾ ಮಟ್ಟದ ಅಧಿಕಾರಿಗಳಿಗೆ. ಆನಂತರ ಮೇಲಿನ ಮಟ್ಟದ ಅಧಿಕಾರಿಗಳಿಗೆ ವಿವರವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದೀನಿ. ಆನಂತರ ಮುಖ್ಯಮಂತ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ ಅವರಿಗೆಲ್ಲ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂತ ಒಬ್ಬ ಶಾಸಕನಾಗಿ ಯಾಕೆ ಎಲ್ಲ ಯೋಜನೆಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ? ನಮ್ಮಲ್ಲಿ ಬೇಡಿಕೆಯನ್ನು ನೀಡುವವರು ಕಡಿಮೆ, ಹೋರಾಟ ಮಾಡುವವರು ಕಡಿಮೆ, ಬಾಯಲ್ಲಿ ಮಾತಾಡೋರು ಮೈಕಕ್ಕೆ ಸೀಮಿತ ಆಗಿದ್ರೆ ಖಂಡಿತ ಆಗುವುದಿಲ್ಲ. ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿದೆ. ಅದನ್ನು ಮಾಡಿದ್ದೇವೆ. ಅದರ ಫಲ ನಮಗೆ ದೊರಕಿದೆ. ಈಗ ಈ ಒಂದು ಸಂಭ್ರಮಾಚರಣೆ ಸರ್, ವಿಧಾನಸೌಧದಲ್ಲೇ ಒಂದು ಹಬ್ಬ ಮಾಡಿಬಿಟ್ರು ಕಾರ್ಯಕರ್ತರು ಅಂತ ಏನು ಹೇಳ್ತೀರಿ? ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲೇ ಒಂದು ಹಬ್ಬ ಮಾಡಿಬಿಟ್ರು ನಿನ್ನೆ ಪುತ್ತೂರಿನ ಕಾರ್ಯಕರ್ತರು. ಹೌದು ನೋಡಿ, ಇದು ನನ್ನ ಒಬ್ಬನ ಆಸೆ ಅಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕಂತ ಎಷ್ಟೋ ಪಕ್ಷಾತೀತವಾಗಿ ಹೋರಾಟ ಮಾಡಿದವರಿದ್ದಾರೆ. ಇದರಲ್ಲಿ BJP ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಇವರೆಲ್ಲ ಅವರು ನಿನ್ನೆ ನಮಗೆ ನಮ್ಮ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜ್ ಕೊಡಬೇಕಂತ. ಬೇಡಿಕೆ ಸ್ಪಂದನೆ ಸಿಗದಿದ್ದರೆ ನಾವು ಅಲ್ಲೇ ಮುಖ್ಯಮಂತ್ರಿಯ ಎದುರುಗಡೆ ಒಂದು ಮನವಿಯನ್ನು ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಮಾಡುವುದು, ಒಂದು ಹೋರಾಟದ ಪ್ರಾರ್ಥನೆ ಇತ್ತು ನಮ್ಮ ಹತ್ರ. ಆದರೆ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಂಭ್ರಮಿಸಿದ್ದೀವಿ. ಅದರಲ್ಲೇನು ತೊಂದರೆ? ಒಳ್ಳೆ ಕೆಲಸ ಮಾಡಿದ್ರೆ ಸಂಭ್ರಮಿಸಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಖುಷಿ ಮಾಡಬೇಕು, ಎಲ್ರಿಗೂ ಖುಷಿ ಆಗ್ತದೆ. ಮೆಡಿಕಲ್ ಕಾಲೇಜ್ ನನಗೆ ಸಿಕ್ಕಿದಲ್ಲ ಸ್ವಾಮಿ, ಪುತ್ತೂರಿಗೆ ಎಲ್ಲರ ಆರೋಗ್ಯದ ವಿಚಾರ ಎಲ್ರಿಗೂ ಬೇಕಾಗಿರುವಂಥದ್ದು, ನಮಗೆ ಕೊಡಬೇಕು, ನಮ್ಮ ಹಕ್ಕು. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ದಿ ಸ್ಟೇಟ್. We are not getting in single pie in the budget. You see last 4-5 years budget, even we are not get one penny of rupees. So ಈ ಸಲ ಕೊಟ್ಟಿದ್ದಾರೆ, ಹಳದಿ ರೋಗಕ್ಕೆ ಕೊಟ್ಟಿದ್ದಾರೆ, ಎಲೆತಿಕ್ಕಿ ರೋಗಕ್ಕೆ ಕೊಟ್ಟಿದ್ದಾರೆ, ಯಾವುದಕ್ಕೆ ಕೊಟ್ಟಿಲ್ಲ. ದೊಡ್ಡ ಲೀಸ್ಟನ್ನು ಕೊಡ್ತೀನಿ ನಿಮಗೆ. ಸರ್, ಒಂದು ಮೆಡಿಕಲ್ ಕಾಲೇಜ್ ಬಂದ ನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ನಿರೀಕ್ಷಿಸ್ತೀರಿ ಅಂತ? ನೋಡಿ, ಮೆಡಿಕಲ್ ಕಾಲೇಜ್ ಒಂದು ಬಂದ ಕೂಡಲೇ ಪುತ್ತೂರಿನ ಅಭಿವೃದ್ಧಿಯನ್ನು ನಾವು ಹೆಚ್ಚಿನ ಮಟ್ಟ ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆಲ್ ದ ಝೋನ್ಸ್. ಎಲ್ಲ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಟೂರಿಸಮ್ ಮಾಡಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಕೈಯಲ್ಲಿದೆ ಟೂರಿಸಮ್, ಅದನ್ನು ನಾವು ತಗೊಳ್ಬೇಕು. ಒಳ್ಳೆ ನದಿಗಳಿದೆ, ಒಳ್ಳೆ ದೇವಸ್ಥಾನಗಳಿದೆ, ಪಕ್ಕ ಜಾಗಕ್ಕೆ ಜನ ಬರ್ತಾರೆ, ಅವ್ರನ್ನ ಸ್ವೀಕಾರ ಮಾಡಬೇಕು ಸ್ವಾಮಿ. ಟೂರಿಸಮ್, ಮೆಡಿಕಲ್ ಕಾಲೇಜು, ಇನ್ಫ್ರಾಸ್ಟ್ರಕ್ಚರ್ 3 ಮಾಡ್ತೀನಿ. ಇನ್ನು 3 ವರ್ಷ ಇದೆ. ಉಪ್ಪಿನಂಗಡಿಯನ್ನು ಸಹಸ್ರಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ, ಮಹಾಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ, ಮೆಡಿಕಲ್ ಕಾಲೇಜ್ ತರ್ತೀನಿ, ಉದ್ಯಮಗಳನ್ನು ತರ್ತೀನಿ. ಈ ಮೂಲಕ ಪುತ್ತೂರಿನ ಅಭಿವೃದ್ಧಿಗೆ ನಾಂದಿ ಹಾಡುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತೊಂದು, ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಇದೆ, ನೀವು ಎಲ್ಲ ಫ್ರೀ ಕೊಟ್ಟು ಯಾವುದಕ್ಕೂ ಅನುದಾನ ಇಲ್ಲ ಅನ್ನುವಂಥದ್ದು ಕೇಳಪಡ್ತಾ ಇದೆ. ಇದಕ್ಕೆ ಹೇಗೆ ಅನುದಾನವನ್ನು ಜೋಡಿಸ್ತಾರೆ ಅನ್ನುವಂಥದ್ದು? ನೋಡಿ, ಈ ಹಿಂದೆ ಈ ದೇಶದಲ್ಲಿ ಈಗ BJP ಸರ್ಕಾರ ಕೇಂದ್ರದಲ್ಲಿ ಇದೆ. ಅವರು ಮಾಡಿರುವಂಥ ಎಲ್ಲ ಯೋಜನೆಗಳು ಹಿಂದೆ ಕಾಂಗ್ರೆಸ್ಸಿನವರು ಮಾಡಿದ್ದು ಎಲ್ಲ ಯೋಜನೆಗಳು. ನೀವು ರೇರಾ ಇರ್ಬೋದು, ಆನಂತರ ಅಕ್ಕಿ ಕೊಡುವಂತ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಯೋಜನೆಗಳು ಮಾಡಿ ಇಟ್ಟಿರುವಂಥದ್ದು ಕಾಂಗ್ರೆಸ್. ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು BJP. ಗ್ಯಾರಂಟಿ ಕೂಡ ಹಾಗೆ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ಈಗ ಎಲ್ಲ ಕಡೆ 18-20 ರಾಜ್ಯಗಳಲ್ಲಿ ಅನುಸರಿಸಿರುವಂಥದ್ದು ಯಾರು ಸ್ವಾಮಿ? ಇದೇ BJP ಅವರು. ಬೇರೆ ಬೇರೆ ಜಾಗಗಳಲ್ಲಿ ಅನುಸರಿಸ್ತಾ ಇದ್ದಾರೆ.
ಸೊ ನಾವು ಮಾಡಿದ್ದನ್ನು ಅನುಸರಿಸ್ತಾರೆ. ಗ್ಯಾರಂಟಿಯಿಂದ ಏನು ಲಾಸ್ ಇಲ್ಲ. ಗ್ಯಾರಂಟಿಯಿಂದ ನೋಡಿ ಈ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಡವಾಗಿ ಇರ್ತಾನೆ, ಶ್ರೀಮಂತನೇ. ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಬಡವರ ಪವರ್ಟಿ ಲೆವೆಲ್ ಹ್ಯಾಸ್ ಟು ಕಮ್ ಅಪ್. GDP ಗ್ರೋತ್ ಅಂದ್ರೆ ಏನು? ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಇದು ಎಲ್ಲ ರಾಜ್ಯಗಳಲ್ಲೂ BJP ಅವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಯಿತು? 6,000 ರೂಪಾಯಿ ಒಬ್ಬೊಬ್ಬರಿಗೆ ಇಲ್ವಾ? ಎಲ್ಲ ಕಡೆ ಇದೆ. ಅದರಿಂದ ಏನದು ದೋಷ ಅಂತಲ್ಲ, ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಮಾಡಿ ಇದನ್ನೆಲ್ಲ ಕೊಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರುವಂತಹ ಕೆಲಸಗಳನ್ನು ಮಾಡುವ ಅಗತ್ಯ ಇದೆ. ಇದರಿಂದ ದೇಶ ಅಭಿವೃದ್ಧಿ ಆಗ್ತದೆ. ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಇದೇ ಸಂಭ್ರಮಾಚರಣೆ ಇದೆ. ಒಂದು ಕೆಲಸ ಆರಂಭ ಒಂದು ಯಾವ ಟೈಮ್ನಲ್ಲಿ ಆಗಬಹುದು? ನೋಡಿ, ಬಜೆಟ್ ಇಂಪ್ಲಿಮೆಂಟೇಷನ್ಗೆ ಮಿನಿಮಮ್ 4 ರಿಂದ 5 ತಿಂಗಳು ಬೇಕಾಗ್ತದೆ. ಇನ್ನು DPR ಆಗಬೇಕು, ಜಾಗದೆಲ್ಲ ಸರ್ವೆ ಆಗಬೇಕು, ಆನಂತರ DPR ಆದ ಮೇಲೆ ಟೆಂಡರ್ ಪ್ರಾಸೆಸ್ ಆಗಬೇಕು. ಟೆಂಡರ್ ಪ್ರಾಸೆಸ್ ಆರಂಭ ಆಗ್ತದೆ. ಅಂತೂ ಒಂದು 5-6 ತಿಂಗಳ ಒಳಗಡೆ ಶಿಲಾನ್ಯಾಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತೆ ಹಂತವಾಗಿ ಟೇಕಪ್ ಮಾಡಿ 3 ವರ್ಷದಲ್ಲಿ ಪೂರ್ಣ ಮಾಡಬೇಕು. ಅದು ನಮ್ಮ ಟಾರ್ಗೆಟ್. 3 ವರ್ಷದಲ್ಲಿ 2 ವರ್ಷದ ಒಳಗಡೆ ಮೆಡಿಕಲ್ ಆಸ್ಪತ್ರೆ ಆರಂಭ ಆಗಬೇಕು. 3ನೇ ವರ್ಷಕ್ಕೆ ಮೆಡಿಕಲ್ ಕಾಲೇಜ್ ಆರಂಭ. ಸರ್, ಒಂದು ಕಡೆ ಮೆಡಿಕಲ್ ಕಾಲೇಜ್ನ ಕೂಗಿತ್ತು, ಮತ್ತೊಂದು ಕಡೆ ಜಿಲ್ಲೆಯ ಕೂಗಿತ್ತು, ಪುತ್ತೂರು ಜಿಲ್ಲೆ ಆಗಬೇಕು ಅಂತ. ಈ ಬಗ್ಗೆ ನೋಡಿ, ಮನೆ ಕಟ್ಟಬೇಕಿದ್ರೆ ದೊಡ್ಡ ಫೌಂಡೇಶನ್ ಹಾಕಬೇಕು. ಸೀದಾವಾಗಿ ಗೋಡೆ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಜಿಲ್ಲೆ ಆಗಬೇಕಿದ್ರೆ ಬೇರೆ ಮೆಡಿಕಲ್ ಕಾಲೇಜ್ ಆಗಬೇಕು, SP ಆಫೀಸ್ ಶಿಫ್ಟ್ ಆಗಬೇಕು, ಇಲ್ಲಿ ಪ್ರವಾಸೋದ್ಯಮ ಆಗಬೇಕು. ಇದೆಲ್ಲ ಆದ ನಂತರ ನಾವು ಜಿಲ್ಲೆಯನ್ನು ಕೇಳ್ಬೋದು. ಈಗ ಸೆನ್ಸಸ್ ನಡೀತಾ ಇದೆ. ಆ ಸೆನ್ಸಸ್ಸಲ್ಲಿ ಜನಸಂಖ್ಯೆಯನ್ನೆಲ್ಲ ಆಧರಿಸಿ ಮುಂದಿನ ನಮ್ಮ ಬೇಡಿಕೆ ಜಿಲ್ಲೆ ಮಾಡುವಂಥದ್ದು. ಇದೆಲ್ಲ ಮುಗಿಸಿ ಅದನ್ನು ತಗೊಳ್ಳಿ. ಸರ್, ಏನು ಹೇಳ್ತೀರಿ ಈ ಒಂದು ಅಭೂತಪೂರ್ವ ಸಾಧನೆಯ ಬಗ್ಗೆ? ನಮಗೆಲ್ಲ ಭಾಳ ಹೆಮ್ಮೆ ಆಗ್ತಾ ಇದೆ. ಪುತ್ತೂರಿಗೆ ಒಂದು ಜನಪ್ರಿಯ ಶಾಸಕರನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಿರುವುದಕ್ಕೆ ಸಾರ್ಥಕ ಆಗಿದೆ. ಇವತ್ತು ಭಾಳ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೆವು, ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತರ್ತೇವೆ ಅಂತೇಳಿ. ಆ ಮಾತು ಇವತ್ತು ಉಳಿದಿದೆ. ನಮ್ಮ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೊಟ್ಟ ನುಡಿಯಂತೆ ಇವತ್ತು ನಡೆದು ವಿಧಾನಸಭೆಯಲ್ಲಿ ಇವತ್ತು ಅನೇಕ ಬಾರಿ ಪುತ್ತೂರಿನ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಲ್ಲದೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಪುತ್ತೂರಿಗೆ ಬರಬೇಕು ಅಂತ ಹೇಳುವ ಒತ್ತಾಯವನ್ನು ತಂದಾಗ ಅನೇಕ ಮಂದಿ ಹೇಳಿದರು ಅದು ಸಾಧ್ಯ ಇಲ್ಲ, ಅದು ಹೇಗೆ ಆಗ್ತದೆ ಅಂತೇಳಿ. ಅದು ಹೇಗೆ ಆಗ್ತದೆ ಅಂತ ಹೇಳುವುದರದೆಲ್ಲದಕ್ಕೂ ಉತ್ತರವನ್ನು ಇವತ್ತು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಪುತ್ತೂರು ಜಿಲ್ಲೆಯಾಗಿ ಮಾರ್ಪಾಡು ಆಗಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಆಗುವುದರ ಮೂಲಕ ಈ ಸುತ್ತಮುತ್ತಲಿನ ಕಡಬ, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ತಾಲೂಕಿನ ಜನರಿಗೆ ತುಂಬ ಅನುಕೂಲಗಳು ಆಗಲಿಕ್ಕಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಸಾಧನೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ನಾವು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತರುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಇವತ್ತು ಹೆಮ್ಮೆ ತರ್ತಾ ಇದೆ. ಪುತ್ತೂರು ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಪುತ್ತೂರಿನಲ್ಲಿ ಆಗುವುದಕ್ಕೂ ಸಮೇತ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ ಅವರೇ, ಟಾರ್ಗೆಟ್ 1 ರೀಚ್ ಮಾಡಿದ್ದೀರಿ, ನೆಕ್ಸ್ಟ್ ಟಾರ್ಗೆಟ್ ಏನು? ನೋಡಿ, ಟಾರ್ಗೆಟ್ 1 ರೀಚ್ ಆಗಿದೆ, 2 ರೀಚ್ ಆಗಿದೆ, ಕುಡಿಯುವ ನೀರು ರೀಚ್ ಆಗಿದೆ. ಆನಂತರ ಮೆಡಿಕಲ್ ಅನೌನ್ಸ್ ಆಗಿದೆ ಬಜೆಟಲ್ಲಿ. ಆನಂತರ ಪ್ರವಾಸೋದ್ಯಮಕ್ಕೆ 352 ಕೋಟಿ ಉಪ್ಪಿನಂಗಡಿಗೆ ಸಿಕ್ಕಿದೆ. 75 ಕೋಟಿ ಪುತ್ತೂರಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಉದ್ಯಮವನ್ನು ತರಲಿಕ್ಕೆ KMFಗೆ ಜಾಗ ಕೊಡುವಂಥ ಉದ್ಯಮಕ್ಕೆ ಕೆಲಸಗಳಾಗಿದೆ. ಇನ್ನು ಬಾಕಿ ಇರುವಂಥದ್ದು ಡ್ರೈನೇಜ್ ಸಿಸ್ಟಮ್ ಒಂದೇ. ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ ಬರಬೇಕು. ಹೇಗಿದೆ ಪುತ್ತೂರಿನ ಡ್ರೈನೇಜ್ ಸಿಸ್ಟಮ್? ಈಗ ಅಭಿವೃದ್ಧಿ ಹಂತದಲ್ಲಿದೆ. ಇನ್ನೂ ಇಂಪ್ಲಿಮೆಂಟೇಷನ್ಗಳಾಗಬೇಕು. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಆಗಬೇಕು, ಟೂರಿಸಂ ಡೆವಲಪ್ ಆಗಬೇಕು, ಈಗ ಆರಂಭ ಆಗಿದೆ. ಇದನ್ನು ಕೊನೆಯವರೆಗೆ ತಗೊಂಡು ಹೋಗಬೇಕು. ಟೂರಿಸಂ ಇಂಪ್ರೂವ್ಮೆಂಟ್ ಆಗಿದೆ, ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ವಸತಿ ಗೃಹಗಳಾಗಬೇಕು, ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು.
ಇದೆಲ್ಲ ಇಂಪ್ಲಿಮೆಂಟ್ ಆದ ಕೂಡಲೇ ಎಲ್ಲ ಒಂದು ಹಂತ ಅಭಿವೃದ್ಧಿ ಹಂತ ಬರ್ತದೆ, ಅದನ್ನು ಮಾಡುವ ಕೆಲಸ ಮಾಡ್ತೇವೆ. ಇಡೀ ಕಾರ್ಯಕರ್ತರ ಪಡೆ, ಇಡೀ ನಿಮ್ಮ ಅಭಿಮಾನಿಗಳು, ಇಡೀ ನಮ್ಮ ಕ್ಷೇತ್ರದ ಜನತೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ? ನನಗೆ ಅತ್ಯಂತ ಸಂತೋಷ ಆಗುದೆ ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ಮಾತ್ರ ಸಹಕಾರ ಕೊಡುವುದಲ್ಲ, ಎಷ್ಟೋ ಬೇರೆ ಪಕ್ಷದವರು ಸಂತಸ ಪಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಬೇರೆ ಪಕ್ಷದವರು ಸ್ವಾಗತಾರ್ಥ ಅಂತ ಹೇಳ್ತಾರೆ, ಅಭಿನಂದನೆಗಳನ್ನು ಹೇಳ್ತಾರೆ, ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಡ್ತಾರೆ. ಇದನ್ನು ನೋಡುವಾಗ ಅತ್ಯಂತ ಸಂತೋಷ ಆಗ್ತದೆ. ಪುತ್ತೂರಿನ ಜನತೆ, ಪುತ್ತೂರಿನ ಮತದಾರರು ಸ್ವೀಕರಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಯಾವುದರ ವಿರುದ್ಧ ಇಲ್ಲ. ನಾನು ಜಾತಿ ಧರ್ಮ ಯಾವುದೇ ಧರ್ಮದ ಬಗ್ಗೆ ವಿರೋಧ ಇಲ್ಲ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ. ಹಿಂದೂ ಧರ್ಮದ ಬಗ್ಗೆ ನನ್ನ ಅತ್ಯಂತ ಪ್ರೀತಿ ಇದೆ, ಭಕ್ತಿ ಇದೆ. ಅದರ ಜೊತೆ ಬೇರೆ ಧರ್ಮಕ್ಕೆ ನನ್ನ ವಿರೋಧಗಳಿಲ್ಲ. ಜನ ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಸುಮಾರು 16 ಲಕ್ಷ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ತಂಬು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂತೋಷ ಆಗ್ತದೆ. ಕೆಲಸ ಮಾಡಲಿಕ್ಕೆ ಅತ್ಯಂತ ಹುರುಪು ಬರ್ತದೆ. ಒಂದು 2% ಜನ ಇರ್ತಾರೆ, ಅವರನ್ನು ಏನು ಮಾಡೋಕ್ಕಾಗಲ್ಲ. ನಂಜಿ ಅಂತ ಹೇಳ್ತಾರೆ, ನಂಜಿ ಅಂತ. ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಮೀನನ್ನು ನೀರಿಂದ ಮೇಲೆ ತಂದು ಹಾಕಿದರೆ ಯಾವ ರೀತಿ ಜೀವಕ್ಕೆ ಬಡ ಆಡ್ತದೆ, ಅದಕ್ಕಾಗಿ ಹೋರಾಡ್ತದೆ. ಅದೇ ರೀತಿ ಇವರ ನೀರಲ್ಲಿರುವಾಗ ಇವ್ರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ನೀರಿಂದ ಮೇಲೆ ಬಿದ್ದಿದ್ದಾರೆ, ಜೀವಕ್ಕಾಗಿ ಬಡ ಮಾಡ್ತಾರೆ. ಅವ್ರಿಗೆ ಇನ್ನು ಜೀವ ಬರೋದಿಲ್ಲ. ಇದು ಅಭಿವೃದ್ಧಿ ಕಂಟಿನ್ಯೂ ಆಗ್ತದೆ. ಧನ್ಯವಾದ ಸರ್. ಎಸ್, ಧನ್ಯವಾದ. ಇದು ಅಶೋಕ್ ಕುಮಾರ್ ರೈ ಅವರ ಮಾತು. ಅದರ ಜೊತೆಗೆ ಇಲ್ಲಿ ಪ್ರಮುಖರಿದ್ದಾರೆ. ಸರ್, ಏನು ಹೇಳ್ತೀರಿ ಅವರ ಸಾಧನೆ? ಬಹಳ ಒಂದು ಅವಿಸ್ಮರಣೀಯ ದಿನ ನಿನ್ನೆ ಆಗಿದೆ. ನಾವು ನಿನ್ನೆ ಒಂದು ಘೋಷಣೆ ಆದ ಕೂಡಲೇ 500 ಜನ ಕಾರ್ಯಕರ್ತರು ವಿಧಾನಸೌಧಕ್ಕೆ ಹೋಗಿ ಕುಣಿದು ಕುಪ್ಪಳಿಸಿದ್ದೇವೆ. ಬಹಳ ಅವಿಸ್ಮರಣೀಯವಾದ ದಿನ, ಸ್ಮರಣೀಯ ದಿನ. ಅದನ್ನು ಇವತ್ತು ಅನೌನ್ಸ್ ಮಾಡಿಕೊಂಡು ನಮ್ಮ ಶಾಸಕರು ಇವತ್ತು ಪುತ್ತೂರಿಗೆ ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳುವಂಥ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಓಕೆ, ನಿನ್ನೆ ಹಬ್ಬ ಮಾಡಿದ್ದೀರಿ ವಿಧಾನಸೌಧದಲ್ಲಿಯೂ, ಆ ಕ್ಷಣ ಏನು? ಅದು ನಾವು ಕುಣಿದು ಕುಪ್ಪಳಿಸಿದ್ದೇವೆ. ಯಾಕಂದರೆ ಮರೆಯಲಾರದ ಸುಮಾರು ವರ್ಷಗಳ ಒಂದು ಹೋರಾಟ ಮಾನ್ಯ ಅಶೋಕ್ ಕುಮಾರ್ ಅವರು ಮತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಬೇಕಾಗಿ ನಾವು ಕುಣಿದು ಕುಪ್ಪಳಿಸಿದ್ದೇವೆ. ಅದನ್ನು ಇಡೀ ರಾಜ್ಯ ನೋಡಿದೆ. ಥ್ಯಾಂಕ್ ಯು. ಇದು ಅಶೋಕ್ ಕುಮಾರ್ ರೈ ಅವರ ಮಾತು, ಜೊತೆಗೆ ಪ್ರಮುಖರ ಮಾತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.